ನಾವು ಶಾರದಾ ಸಮಿತಿಯವರು ಗಮನಿಸ್ತಾ ಇದ್ದೇವೆ. ಆದರೆ ಅದರ ಜೊತೆಗೆ ಇಲ್ಲಿ ಹತ್ತಿರದಲ್ಲಿ ಶ್ರೀ ಓಂ ಸಾಯಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಸೌಂದರ್ಯ ರಮೇಶ್ ಅವರು ಕೂಡ ಇದನ್ನು ಗಮನಿಸಿದ್ದಾರೆ. ಈಗಾಗಲೇ ನಮ್ಮ ಇಲ್ಲಿ ವಿದ್ಯಾಧರ ಶೆಟ್ಟರು ಪೊಯ್ಯತ್ತ ಬಯಲು ಇಲ್ಲಿ ಏನು ಕಾರ್ಯಕ್ರಮ ಆದರೂ ಕೂಡ ಅದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಭಾಳ ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ಕೊಡುವವರು. ಇವತ್ತು ಕೂಡ ಅವರು MC ಆರಂಭಿಸಿದರು. ಸ್ವಲ್ಪ ಅವರು ಸರಕಾರದ ಕಾನೂನಿಗೆ ಒಳಪಟ್ಟು ವಿಶೇಷವಾಗಿ ಇರಬೇಕಾಗುತ್ತೆ. ಅಂಥ ಕೆಲವು ಏನಾದರೂ ತಡೆತೊಡೆಗಳು ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮಗೆ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಉಂಟಾ, ಅದು ಮಾಡಿದರೆ ಸರಿಯೋ ತಪ್ಪೋ ಎಂಬ ಒಂದು ಜಿಜ್ಞಾಸೆಯಲ್ಲಿ ಇರ್ತೇವೆ ನಾವು. ಅದು ಏನಿದ್ರೂ ಕೂಡ ಅದು ತೊಂದರೆ ಇಲ್ಲ ಎಂಬ ದೃಷ್ಟಿಯಲ್ಲಿ ಒಂದು ಸಾರ್ವಜನಿಕರ ಸಮಸ್ಯೆ ಪರಿಹಾರದ ಒಂದು ಕೆಲಸವನ್ನು ಯಾರು ಕೂಡ ಮಾಡ್ಬೋದು, ಸರ್ಕಾರವು ಮಾಡ್ಬೋದು, ಸರ್ಕಾರೇತರ ಸಂಸ್ಥೆಗಳು ಕೂಡ ಮಾಡ್ಬೋದು ಎಂಬ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ಹಾಗೆ ನಮ್ಮ ರಮೇಶ್ ಕೊಲ್ಯ ಅವರು ಇದ್ದಾರೆ, ನಮ್ಮ ಟ್ರಸ್ಟ್ ಸಮಿತಿಯ ಸದಸ್ಯರು ಹಾಗೂ ನಮ್ಮ ಸೋಮೇಶ್ವರ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು. ಅದರ ಜೊತೆಗೆ ನಮ್ಮ ಶಾರದಾ ಸಮಿತಿಯಲ್ಲಿ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಈ ಭಾಗದಲ್ಲಿ ನಮಗೆಲ್ಲ ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂಥ. ಈ ದೇಶಕ್ಕೆ ಹೆಂಚಿನ ಕೊಡ್ತಾ ದೇಶ ನಿಕ್ಕೆಂಚಿನ ಕೊಡ್ತಾ ಅಂದ್ರೆ ಏಪಲ ಇಕ್ಕೇನಿಯರ್ ಬಲ್ಲಿ ಈ ದೇಶಕ್ಕೆ ಹೆಂಚಿನ ಕೊಡ್ತಾ ಅಂತ ಪನ್ಪೊಂಜಿ ಲೆಕ್ಕಾಚಾರ ತುಳುಟೊಂಜಿ ಪನ್ಪೇರು ಸಮಾಜಕ್ಕೆ ಈ ಹೆಂಚಿನ ಕೊಡ್ತಾ ಮಗ ಸಮಾಜಕ್ಕೆ ದಾದಾನ್ಲ ಈ ಕೊಡ್ತಾ ನನ್ನ ಸಮಾಜ ನಿಕ್ಕೆಂಚಿನ ಕೊರೊಂದು ಅಂಚ ಸಮಾಜಕ್ಕೆ ಹೆಂಚಿನ ಕೊರಂದಾನ ಒಂಜತ್ತು ಒಂಜಿ ದಿನ ಸಮಾಜ ಗುರುತಿಸವನು ಪಂಡು ಹಿರಿಯಕ್ಲನ ಪಾತೆರ ನೂದೆಕ್ಕು ನೂದು ಸತ್ಯ ಐಕ್ಯ ಪೂರಕವಾದು ಇನ್ನಿತ ಕಾರ್ಯಕ್ರಮಲ ಇನ್ನಿತ ಈ ಆ ದೊಂಬು ಬನ್ನಗ ನಂಗೆ ಮದೆ ಕೊರ್ಪು ನಂಜನ ಬರ್ಸ ಬನ್ನಗ ಅಡಿಟುಕುಲು ನಂಜಿನ ಭಾರೀ ಶೋಕದ ಒಂಜಿ ತುಳುಟು ಪನ್ಪುನಿ ಬಸ್ ಸ್ಟ್ಯಾಂಡ್ ಪಂಡಿಯಟಿಗೆ ಬಸ್ತಗ್ಲೆ ಮಾತ್ರ ಕುಲ್ಯಾರಂದತ್ತು ಆ ಬರ್ಸ ಬಣ್ಣಗ ಪಾರ್ಬೋದಿಲ್ಲ ಕುಲ್ಲೊಳಿ ದಿಂಜ ದೊಂಬು ಬಣ್ಣಗಳ ಪಾರ್ಬೋದು ಕುಲ್ಲೊಳಿ ಬಸ್ತಕ್ಲೆಗೆ ಒಂಜೆಲ್ಲ ಬಸ್ಸು ಕಾಪುನಕ್ಲೆಲ್ಲ ಕುಲ್ಲೊಳಿ ಬಾಕಿದಕ್ಲೆಲ್ಲ ಕುಲ್ಲೊಳಿ ನಿಜವಾದ ಅಂಚಿನ ಯೋಗ ಬರ್ಪುನಿ ಕೆಲವೊಂಜಿ ಜನಕ್ಕೂ ಮಾತ್ರ ಹೆಚ್ಚಿನ ತಿಕ್ಕರು ಸರಕಾರನೇ ಪಂಚಾಯತ ಟೌನ್ ಪಂಚಾಯತ ಕಾರ್ಪೊರೇಷನ ಇಜಿಂದ ಬೇತ ನೆಕ್ಕ ಐನ ತಯಾರು ಮನ್ಪೇರು ಮಂತು ಕೊರ್ಪೇರು ಆಂಡ ಮುಲ್ತ ಈ ಜವನೇರು ಹಿರಿಯಕ್ಲೆನ ಒಂಜಿ ಮನಸ್ಸದವಲ ಉಡಲ್ದವಲ ಒಂಜಿ ಇತ್ತಂಡು ಮೂಲೊಂಜಿ ಭಾರಿ ಶೋಕದ ಭಾರಿ ಹೊರದ ಒಂಜಿ ತಂಗುದಾನ ಅವಡು ಐಕೆ ಏರು ಮಂತು ಕೊರುವೇರು ಪಂಡದ ಲೆಕ್ಕಾಚಾರ ಮಂತೊಂದು ಪೋನಾಗ ದೇವರನ ಆಶೀರ್ವಾದನ ಅತ್ತ ಊರ್ದಕ್ಲೆನ ಆಶೀರ್ವಾದನ ಅತ್ತ ಆರು ಮಂತನ ಎಡ್ಡೆ ಬಲನ ಸಾವಿರಾರು ರಾಜ್ಯ ರಸ್ತೆದ ಬರಿಟ್ ಈ ತೊಂಜಿ ಪೊರ್ಲುದ ಅವಳ ಸೌಂದರ್ಯ ಹೋಮ್ ಸಾಯಿ ಸೌಂದರ್ಯ ಸಹಕಾರಿ ಪನ್ಪುನೊಂಜಿ ಪುದರಿಡು ಭಾರಿ ಪೊರ್ಲುಡು ಒಂಜಿ ಇನಿ ಲೋಕಾರ್ಪಣೆ ಮನ್ಪುನಂಜಿನ ಈ ತಂಗುದಾನನು ಸೌಂದರ್ಯ ರಮೇಶನ್ ಆ ಭಾಗ್ಯ ತಿಕ್ಕದಿಂದ ನಿಜವಾದ ಆರ ಐಕ್ಯ ಹರಿಯರು ದಾದಾ ಪಂಡಂದ ಭಾರಿ ವರ್ಷ ಎಂಕ್ಲೆ ಅರೆಗ್ಲ ಒಡನಾಟ ಉಂಡು ಆರೆ ನಿತ್ಯ ನಿರಂತರವಾದ ಅರ್ನ ಬಗ್ಗೆ ಆರ ಆಲೋಚನೆ ಮಂತುಜೇರು ಅರ್ನ ಕುಟುಂಬದ ಬಗ್ಗೆ ಆರ ಆಲೋಚನೆ ಮಂತುಜೇರು ಆನ ಸಮಾಜದ ಬಗ್ಗೆ ಚಿಂತನೆ ಮಂತೊಂದು ಸಮಾಜಗೂ ಎಂಚಿನಾನ್ಲ ಕೊರಡು ಸಮಾಜಗೂ ಎಂಚಿನಾನ್ಲ ಪ್ರಯೋಜನ ಅವಡು ಸಮಾಜ ಇನ್ನು ಗುರುತಿಸೋಡು ಪನ್ಮೂಲ ಲೆಕ್ಕಾಚಾರಡತ್ತೆ ಆನ ಪ್ರಯೋಜನವನ್ನು ಪಡೆಯೋಡು ಪನ್ಮೂಲ ಲೆಕ್ಕಾಚಾರಡು ಸೌಂದರ್ಯ ರಮೇಶನ್ನೇ ಬ್ಯಾಂಗ್ಳೂರ್ದು ಶುರುವಾಯಿನ ಇಡೇ ಮುಟ್ಟಲ್ಲ ದೊಡ್ಡ ಬೇಲೆ ಮಂತೊಂದು ಬತ್ತೇರು ಆ ಬೇಲೆಯನ್ನು ಗುರುತಿಸೋಣಂಜಿನ ಬೇಲೆ ನಂಗೆ ಮಾತ ನಿಜವಾದ ಅವು ಅತ್ಯಂತ ತಲಾಮಟ್ಟದ ಒಂಜಿ ಪಾಪದ ಎಲ್ಲ ಆ ಕಷ್ಟಡು ಇತ್ತು ನಾನು ಐನ್ ಲೆತ್ತದ ಸಾಂತ್ವನ ಪಂಡದು ತಾನೆಂಚಿನ ಕೊರಪೆ ಅಂದು ಬೊಕ್ಕೋರಿಗೆ ಗೊತ್ತಾವಂದೆ ಅರೆಗೆ ಮಾತ್ರ ಗೊತ್ತಾದ ಕಡಪುರ ನಂಚಿನ ಸಾವಿರಾರು ನಿದರ್ಶನ ಉಂಡು
ಆ ಕಟೀಲ್ದ ಅಪ್ಪನ ಆ ಸಾನ್ನಿಧ್ಯದ ಕೈತಲ ಕಾರ್ಣಿಕದ ಜಾಗೆಡು ದೂರ ದೂರೋಡು ಬತ್ತನಕ್ಲಿಗ ಸರಿಯಾಯಿನ ವ್ಯವಸ್ಥೆ ಅವರು ಪಂಡದು ಆರು ಆ ಶಿಲಾನ್ಯಾಸ ಮನ್ಪುನಗನೆ ಆರನ ಬಾಯ್ಡು ಬಂಡರು ನಿಜವಾದ ಅವು ಇನಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸೋನಂಚಿನ ಒಂದು ಎಡ್ಡೆ ಬೇಲಾಂಡು ಮೂಲು ನಮ್ಮ ಊರುಡು ಕುಡ್ಲಾಡು ಈ ಉಲ್ಲಾಲಡು ಮಾತ ಒಂಜಿ ಜನಪ್ರತಿನಿಧಿ ಆದ ಎಡ್ಡೆ ಕೆಲಸ ಮನ್ಪುನ ಸಾಧ್ಯತೆ ಇತ್ತು ನಾನಲ್ಲ ಪರ ಊರಿಗೆ ಬೋದು ಬ್ಯಾಂಗ್ಳೂರ್ದಂಚಿನ ನೆಟ್ಲ ಬೋದು ಅವಳು ಓಟುಗು ಉಂತದು ಗೆಲ್ತದೆ ಅವಳ ಒಂಜಿ ಎಡ್ಡೆ ಜನಪ್ರತಿನಿಧಿ ಆದ ಎಡ್ಡೆ ಆ ಕೊರ್ತಿನಂಚಿನ ಜವಾಬ್ದಾರಿನ ಬಾರಿ ಎಡ್ಡೆ ನುಮಂತದೆ ರಾಜ್ಯ ಮಟ್ಟದಲ್ಲಿ ಒಂಜಿ ಪುದರ್ದೆ ಪೆರ ಕಾರಣದಾದ ಬಣ್ಣನ ಆರು ಮಂತನ ಎಡ್ಡೆ ಬೇಲಲ್ಲ ಅರೆಗೆ ಆ ಹಿರಿಯಕ್ಕಲು ಹೂರ್ದಕ್ಲನ ಆಶೀರ್ವಾದ ಅಲ್ಲ ಇನಿ ಮೂಲು ಈತು ಶೋಕದ ಮನ್ಪೆಲ್ಲ ಕಾರಣ ಇಂಚಿನ ಮನ್ನಲ್ಲ ಕೈತಲೆ ಆರೊಂಜಿ ಸಹಕಾರಿ ಸಂಘ ಮಂದಿರ್ ಅವು ನಿಜವಾದ ಯಾನಾಡಕ್ಕೆ ಏತ್ ಬ್ರಾಂಚ್ ಉಂಡು ಬ್ಯಾಂಗ್ಳೂರ್ ಉಂಡು ಮೂಲುಂಡು ನಾನಾತ ಮಲ್ಪೆರ ಉಂಡು ಪಂಡೇರು ಅತನ ಅರ್ನ ಉಡಲ್ದಾರ್ ಎಂಚ ಎನ್ಯರು ಅವು ನೂದೆಕು ನೂದು ಹಾಪುಂಡು ಐಟಿ ಪಾಪದಾಗ್ಲು ಬರ್ತದೆ ಎಂಕ ಭಾರಿ ಕಷ್ಟ ಉಂಡು ಎನ್ನ ಮಗಳಿಗೆ ಮದಿಮೆ ಉಂಡು ಎನ್ನ 50 ಸೆನ್ಸ್ ಜಾಗೆ ಉಂಡು ಆನ ಎಂಕ ಒಳ್ಳೆ ಕಾಸ್ತ ವ್ಯವಸ್ಥೆ ಆಪುಜಿ ಜನ ಮರ್ಯಾದೆ ಪೋಪುಂಡು ಪಂಡನದ ಕೇವಲ ಫೋನ್ ಮುಖಾಂತರವಾದ ಅಕ್ಲೆ ಕಷ್ಟಕ್ಕೂ ಸ್ಪಂದನೆ ಮಂತಿನಂಜಿನ 100 ನಿದರ್ಶನ ಉಂಡು ಅಂಚಿನ ಸೌಂದರ್ಯ ರಮೇಶನ್ನೇ ಇನಿ ಈತು ಶೋಕದ ಒಂಜಿ ತಂಗುದಾನನು ಲೋಕಾರ್ಪಣೆ ಮನ್ಪುಣಗೆ ಈತು ಜನ ಬತ್ತದ ಅರೆಗ ಆಶೀರ್ವಾದ ಮನ್ಪುಣಿ ಬಣ್ಣನ ವಿಶೇಷವಾದ ಅವು ಅರೆಗೆ ಆ ದೇವೇರು ಕೊರ್ಪಣಂಜಿ ಶಕ್ತಿ ಆಯ್ತಾ ಬರೀಟ್ ಈ ನಮ್ಮ ಶಾರದಾಮನ ನುಂಡು ಆ ಸಮಿತಿ ಉಂಡು ಅಕಲ ನಿತ್ಯ ನಿರಂತರವಾದ ಆ ದೇವರನ ಧಾರ್ಮಿಕದ ಒಟ್ಟಿಗೆ ಸಮಾಜರು ಆ ಹಿಂದುತ್ವದ ಆಯ್ತ ಒಟ್ಟಿಗೆ ಮಾತೆರನ ಸಾಮರಸ್ಯದ ಒಟ್ಟಿಗೆ ಕೊಣಪುಣಂಚಿನ ಬೇಲೆನು ಭಾರಿ ವರ್ಷದಿಂದ ಮಂತೊಂದೊಲ್ಲೆರು ಅಕ್ಲೆನೆಲ್ಲ ಮನಸ್ಸು ಎಂಜಿನ ಉಂಡು ಬಣ್ಣನ ಒಂದು ಸಮಾಜಗೊಂಜೆ ಕಿಂಚಿತ್ ಬೇತಕ್ಲೆನೆಲ್ಲ ಆದಿಪ್ಪು ಏರ್ನೆಲ್ಲ ಆದಿಪ್ಪು ಸಮಾಜವು ಪ್ರಯೋಜನ ಆವಡು ಪನ್ಮುನ ಉದ್ದೇಶರು ಪಾಪ ನಿರಂತರವಾದ ಯಥಾದ ನೋಡಿಂಚ ಈ ಬೇಲ ಮಂತೊಂದೊಲ್ಲೆರು ಅಕ್ಲೆಗಳ ವಿಶೇಷವಾದ ಅಭಿನಂದನೆ ಸಲ್ಲಿಸ ಒಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನೆಗ್ಲೆ ಪೂರೆರೆಗ್ಲ ಎನ್ನ ಉಡಲ್ ದಿಂಜಿನ ಸೊಲಮೇಲಿನ ಸಂದಾದ ಎನ್ನ ಪಾತ್ರವಂತವೇ ಜೈ ಹಿಂದ್ ಜೈ ಕರ್ನಾಟಕ. ಒಂದು ಬಸ್ ತಂಗದಾನ ಆಗಬೇಕು ಅಂತ ಆದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಈ ಪರಿಸರದಲ್ಲಿರ್ತಕ್ಕಂಥ ಯುವಕ ಮಂಡಲಗಳು ಯುವತಿ ಮಂಡಲಗಳು ಮತ್ತು ಅದೇ ರೀತಿ ಶಾರದೋತ್ಸವ ಸಮಿತಿ ಭಾಳಷ್ಟು ವರ್ಷಗಳ ಕನಸನ್ನು ಕಂಡಿತ್ತು. ಇದು ನೆನಸಾಗುವಂಥ ಸಂದರ್ಭ ಇವತ್ತಾಗಿದೆ. ದೇವರ ರೂಪದಲ್ಲಿ ಸೌಂದರ್ಯ ರಮೇಶ್ರವರು ಈ ಪರಿಸರದವರು ಆಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಪಳಗಿ ರಾಜ್ಯಾದ್ಯಂತ ಸೌಂದರ್ಯ ರಮೇಶ್ ಎಂಬುವರು ಗುರುತಿಸುವಂಥ ಕೆಲಸಗಳನ್ನು ಈ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿ ಕೂಡ ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದಂಥ ಒಬ್ಬ ವ್ಯಕ್ತಿ ನಮ್ಮ ಗ್ರಾಮದವರಾಗಿದ್ದು ಸಮಾಜ ಸೇವೆಯಲ್ಲಿ ಈಗಾಗಲೇ ಬೋಳಿಯಾರ್ ಸಂತೋಷ್ ಕುಮಾರ್ ರೈ ಅವರು ಹೇಳಿದರು, ಬಹಳಷ್ಟು ಜನರ ಸಮಸ್ಯೆಗಳಿಗೆ ಮದುವೆ ಇನ್ನಿತರ ಸಮಾರಂಭದಲ್ಲಿ ಆಪತ್ ಬಾಂಧವನಾಗಿ ತುರ್ತು ಸೇವೆಗಳಿಗೆ ಹಣಕಾಸಿನ ವ್ಯವಸ್ಥೆ ಬೇಕು ಅಂತ ಹೇಳಿದಾಗ ಸೌಂದರ್ಯ ರಮೇಶ್ ಅವರಿಗೆ ದೂರವಾಣಿ ಮುಖಾಂತರ ಕೇಳಿದರೆ ಸಾಕು ಕೂಡಲೇ ಸ್ಪಂದಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಇವತ್ತು ಅನೇಕ ಕೊಡುಗೆಗಳನ್ನು ಅವರು ಈ ಗ್ರಾಮಕ್ಕೆ ಕೊಟ್ಟಿದ್ದರೂ ಕೂಡ ಇವತ್ತು ಈ ಬಸ್ಸು ತಂಗುದಾನವನ್ನು ಭಾಳ ಚೆಲುವುದಾಗಿ ನಿರ್ವಹಿಸಬೇಕು ಅಂತ ಆಗಬೇಕು ಅಂತ ಆದರೆ ಮಗು ಕೂಗದೆ ತಾಯಿ ಹಾಲು ಕೊಡೋದಿಲ್ಲ ಎಂಬಾಗೆ ಈ ಪರಿಸರದ ಆದರ್ಶ ಮಿತ್ರ ಮಂಡಳಿ ಮತ್ತು ಶಾರದೋತ್ಸವ ಸಮಿತಿ ಕೇಳಿಕೊಂಡ ಮೇರೆಗೆ ಇವತ್ತು ಸೌಂದರ್ಯ ರಮೇಶರು ಭಾಳ ಚೆಲುವಾದಂಥ ತಂಗುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಇದು ಈಗಾಗಲೇ ಉದ್ಘಾಟನೆಗೊಂದು ಲೋಕಾರ್ಪಣೆ ಆಗಿದೆ. ಸೌಂದರ್ಯ ರಮೇಶ್ರವರು ಸಹಕಾರಿ ಕ್ಷೇತ್ರಕ್ಕೆ ಕೈ ಇಟ್ಟು ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಹೆಸರು ಪಡೆದವರು. ಸಹಕಾರಿ ರಂಗದಲ್ಲಿ ಸಹಕಾರ ಸಂಘ ನಡಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಂಬುದು ಸುಮಾರು 38-40 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ನಾನು ದುಡಿದವನಾಗಿ ನನಗೆ ಅನುಭವ ಇದೆ. ಆದರೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಸೌಂದರ್ಯ ಸೌಹಾರ್ದ ಸೇವಾ ಸಹಕಾರಿ ಸಂಘ ಗುರುತಿಸಲ್ಪಟ್ಟಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವರ ನಾಮಫಲಕವನ್ನು ಹಾಕಿಕೊಂಡು ಸುಂದರವಾದಂಥ ಬಸ್ ನಿಲ್ದಾಣವನ್ನು ರಚಿಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಆ ಮೂಲಕ ಸಹಕಾರಿ ಸಂಘಗಳ ಮೂಲಕ ಕೂಡ ಸೌಂದರ್ಯ ರಮೇಶ್ರವರು ತನ್ನದಾದಂಥ ಕೊಡುಗೆಯನ್ನು ಕೊಟ್ಟು ಸಹಕಾರಿ ಕ್ಷೇತ್ರದಲ್ಲಿ ಇನ್ನಷ್ಟು ಬೆಳಗಲಿ, ಸಹಕಾರಿ ಸಂಘವು ಅನೇಕ ಶಾಖೆಗಳನ್ನು ಹೊಂದುವಂತಾಗಲಿ. ಈಗಾಗಲೇ ಬೆಂಗಳೂರು ಮತ್ತು ಇಲ್ಲಿ ಶಾಖೆಯನ್ನು ಹೊಂದಿದ್ದು ರಾಜ್ಯ ಮಟ್ಟದ ಉತ್ತಮ ಸಹಕಾರಿ ಸಂಘ ಆಗಲಿ ಅಂತ ಹೇಳಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸಿರುವಂಥ 836 ಸಹಕಾರಿ ಕ್ಷೇತ್ರಗಳಲ್ಲಿ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಉದ್ಘಾಟನೆಗೊಂಡಂಥ
ಸೌಹಾರ್ದ ಸಹಕಾರಿ ಸಂಘ ಒಂದು ಉತ್ತಮ ಸಹಕಾರಿ ಸಂಘ ಆಗಿ ಬೆಳೀತಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕನ ನೆಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟೊಂದು ಸುಂದರವಾದಂಥ ಕೆಲಸವನ್ನು ಮಾಡಿಕೊಟ್ಟು ಸಹಕಾರಿ ಕ್ಷೇತ್ರದ ಸಹಕಾರಿ ಸಂಘದ ಹೆಸರನ್ನು ಜನರ ಮನಸ್ಸಿಗೆ ಮುಟ್ಟುವಂತೆ ತಲುಪಿಸುವಂತೆ ಈ ಗ್ರಾಮದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಬರುವಂತೆ ಸಹಕರಿಸಿದಂಥ ಸೌಂದರ್ಯ ರಮೇಶ್ರವರಿಗೆ ಇನ್ನಷ್ಟು ಭಗವಂತನು ಅನುಗ್ರಹ ನೀಡಲಿ, ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ, ನಾನು ಯಾರ ಹೆಸರು ಹೇಳಲಿಕ್ಕೆ ಹೋಗಲಿಲ್ಲ, ಎಲ್ರಿಗೂ ನಾನು ವಂದನೆಯನ್ನು ಸಲ್ಲಿಸಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಈ ಭಾಗದ ಅನೇಕ ನಾಯಕರುಗಳಿದ್ದೀರಿ, ತಮಗೆಲ್ಲರಿಗೂ ವಂದಿಸಿ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾರದೋತ್ಸವ ಸಮಿತಿ ಮತ್ತು ಸೌಂದರ್ಯ ರಮೇಶ್ರವರಿಗೂ ಮತ್ತು ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸಿ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸದಾಶಿವಳ್ಳವರು ಭಾಳ ಸಂದರ್ಭೋಚಿತವಾಗಿ ಮಾತನಾಡಿದರು. ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸುವುದರ ಮೂಲಕ ಇವತ್ತಿನ ಈ ಬಸ್ ಸ್ಟ್ಯಾಂಡ್ ಇಲ್ಲಿ ಇಷ್ಟು ಸುಂದರವಾಗಿ ನಿರ್ಮಾಣವಾಗುವಂಥ ಒಂದು ಕಾಳಜಿಯಿಂದ ಕೆಲಸ ಮಾಡಿದ್ದಾರೆ ನಮ್ಮ ಶಾರದೋತ್ಸವ ಸಮಿತಿಯ ಅವರೇ ಆಗಿರ್ತಕ್ಕಂಥ ಶ್ರೀ ಮಹೇಶ್ ಕೊಲ್ಯ. ಹಾಗೆ ಅದರ ಜೊತೆಗೆ ಶಶಿಕಾಂತ್ ಅವರು ಅದರ ವರ್ಕ್ ಮಾಡಿದ್ದಾರೆ. ದಯವಿಟ್ಟು ಅವರಿಬ್ಬರು ಕೂಡ ವೇದಿಕೆಗೆ ಬರಬೇಕಂತ ಸೌಂದರ್ಯ ರಮೇಶ್ ಕೇಳಿಕೊಂಡಿದ್ದಾರೆ. ಒಂದು ಪುಷ್ಪ ಗೌರವ ಅವರಿಗೆ ಕೊಡ್ತಾರೆ. ನಮ್ಮ ಪ್ರೀತಿಯ ಗೌರವವನ್ನು ನೀವು ಸ್ವೀಕರಿಸಬೇಕು. ಪುಷ್ಪ ಗೌರವ ಚಿರಋಣಿಗಳಿಗೆ ಆಗಿದ್ದೇವೆ ಎಂಬ ನಂಬಿಕೆಯಿಂದ ಶಶಿಕಾಂತರಿಗೆ ಒಂದು ಹಾಗೆ ಇವರು ಅಲ್ಲಿ GM ಆಗಿದ್ದಾರೆ. ಹಾಗಾಗಿ ಪೂರ್ಣಿಮಾ ಅವರನ್ನು ಯಾರು ಸಂಪರ್ಕಿಸಬಹುದು? ಶುಭ ದಿನ ಶುಭಗಳಿಗೆ ಶುಭ ಸಮಯ ಅಂದೇ ಪನೋಲಿ ದಯಪಂಡ ಒಂಜಿ ಬಸ್ಸು ತಂಗುದಾನ ನಮ್ಮ ಬಸ್ಸಕ್ಕೆ ಅಡ್ರೆಸ್ ಸುರುಕು ಹೋಲಿಕೆಯನ್ನು ಬಂದ ಶಾರದಾ ಕಟ್ಟದವಲೊಂದು ಅಂಚಿನ ಒಂಜಿ ಶಾರದಾ ಕಟ್ಟದ ಆ ಒಂಜಿ ತಾಯಿನ ಸನ್ನಿಧಾನಡು ಒಂಜಿ ಬಸ್ ನಿಲ್ದಾಣ ಆವಡು ಪನ್ಪುನ ಸಂಕಲ್ಪ ಶಾರದಾ ಮಹೋತ್ಸವ ಸಮಿತಿ ಬೊಕ್ಕ ಆದರ್ಶ ಮಿತ್ರ ಮಂಡಲಕ್ಕೆಲ್ಲ ಒಂಜಿ ಕನಸಿತ್ತಿನ ಅವೇನು ಇನಿ ಸೌಂದರ್ಯ ರಮೇಶರು ನನಸು ಮಲ್ದೇರು ಅವರ ಮಾತೆರೆಗಳ ದೇವರು ಪರಿಪೂರ್ಣವಾಯಿನ ಅನುಗ್ರಹ ರಕ್ಷಣೆ ಕೊರಡು ಆ ಶಾರದಾ ಮಾತೆನಲ ನಾಗಬ್ರಹ್ಮ ಅನ್ನಪೂರ್ಣೇಶ್ವರನ ಅನುಗ್ರಹ ಪಡು ನನಲಾತ್ ಸೌಂದರ್ಯ ರಮೇಶ್ವರ ಬಗ್ಗೆ ಪನೊಡೊಂದಿಜ್ಜಿ ಮಾತೆರೆಗಳು ಗೊತ್ತುಂಡು. ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬಡತನಡಿತ್ತಿನಗಳೇನು ಮಾತ ಒಂಜಿ ಪರಿಪೂರ್ಣವಾದ ಸಹಾಯ ಸಹಕಾರ ಕೊರ್ಪಿನಾರು ನನಲಾತ್ ದೇವರಾರಿಗೆ ಆರೋಗ್ಯ ಭಾಗ್ಯವನ್ನು ಕೊರದು ಇಂಚಿನ ನಿರಂತರವಾಯಿನ ಒಂಜಿ ಸಮಾಜದ ಸೇವೆ ಮಲ್ಪನ ಒಂಜಿ ಅನುಗ್ರಹ ದೇವರು ಕೊರಡು ಪಣದು ಎನ್ನ ರಡ್ಡು ಪಾತ್ರ ಕೊಲ್ಯಾಡು ಪುಟ್ಟಿನಕ್ಕೆ ಇದೊಂದು ಸಾರ್ಥಕ ಹೈವೇಡ್ ಒಂಜಿ ಬಸ್ ಸ್ಟ್ಯಾಂಡ್ ಮಲ್ಪನ ಒಂಜಿ ಈ ಸಾರ್ವಜನಿಕ ಶಾರದಾ ಮೆಕ್ಲನ ಒಂಜಿ ಪೂರ್ತಿ ಸಹಕಾರಡು ಈ ಮಟ್ಟದ ಒಂಜಿ ಬಸ್ ಸ್ಟ್ಯಾಂಡ್ ಆಯರ ಒಂಜಿ ಸಹಕಾರ ನಿಜವಾದ ಮಾತೆರೆಗಳ ಮಾತಾರು ನಾವು ಪೂಜೆ ಕೊರ್ಪಿನಾಗ್ಲ ಋಣ ಓಡು ತಿನ್ಪಿನಾಗ್ಲ ಋಣ ಓಡಿಗೆ ಕೆಲವೆಡೆ ಏತಿದ್ದನ್ನೆಲ್ಲ ಕೊರಿಯರ್ಲ ಪೂಜಿ ಕೆಲವು ದಾಲ ಜನ ಜೊತೆಲ್ಲ ಪೂಜಿ ಖಂಡಿತವಾದ ಆ ದೇವರ ಒಂದು ಆಶೀರ್ವಾದ ಇತ್ತಿನ ಮಾತಾ ವಿಷಯ ಎಲ್ಲ ಎಡ್ಡೆ ಹಾಪೋಡು ಈ ಮೂಲು ಕೊಲ್ಯಾಡು ಒಂಜಿ ನಲ್ಪೋಡು ಶೊಡ್ದು ಎನ್ನ ನೆನಪು ಪ್ರಕಾರ ಲಕ್ಷ್ಮಣ್ ಮಲ್ಯರ್ ಇತ್ತೇರು ಆರ್ನ ಒಂಜಿ ಸಂಘಟನೆದು ಆದರ್ಶ ಮಿತ್ರ ಮಂಡಳಿ ಬಂದ ಆಂಡು ನಿಜವಾದ ಆರ್ನ ಒಂಜಿ ಸಹಕಾರ ತಿಂಡಿ ಇತ್ತ ಜವನಿಯರು ಮತ್ತು ಒಂಜಿ ಎಡ್ಡೆ ರೀತಿಯ ಮಾತೆರೆಗಳು ಒಂಜಿ ಬೋಡಾಪಿಲಕ ಉಳ್ಳೇರು ಸಂಘಟನೆ ಮನ್ಪುನ ಭಾರಿ ಭಂಗ ಆ ಸಂಘಟನೆ ಲಕ್ಷ್ಮಣ್ ಮಲ್ಯರ್ನ ಪಾತ್ರ ಭಾರಿ ಮಲ್ಲ ಈ ರಾಮಚಂದ್ರನಲ್ಲಿ ಗೊತ್ತುಂಡು ರಮೇಶ್ ಅನ್ನೆಲ್ಲ ಗೊತ್ತುಂಡು ಎಂಕ್ಲ ಗೊತ್ತುಂಡು ಎನ್ನೊಂಜಿ 18 ವರ್ಷ ಪ್ರಾಯಾಪಗ ನಿಜವಾದ ಮಾತೆರ್ಲ ಮನಸ್ಸು ಮಂತ್ರ ಸಾಧನೆ ಎಲ್ಲ ಮನ್ಪೊಲಿ ಇನ್ನು ಬಸ್ ಸ್ಟ್ಯಾಂಡ್ ಹತ್ತು ಹೆಂಚಿನ ಬಣ್ಣ ಮನ್ಪೊಲಿ ಅದಕ್ಕೆ ಪೂರ್ಣ ಸಹಕಾರ ನಿಕ್ಲಿನ ಬೋಡು ಯಾನು ಇಲ್ಲು ಕಟ್ಟದು ಕೊಡ್ತೆ ಆಂಡ್ ಆ ಇಲ್ಲಿನ ನಾಡಪಟ್ಟು ಪೂರ ಸಾರ್ವಜನಿಕರು ಯಾನತ್ತ ಇಟ್ಟು ಅಂಚಾದವಿನ ಆಯ್ನಾತ್ ಕ್ಲೀನ್ ಆದ ಇದು ಆಯ್ತಾ ಪೂರ್ಣ ಪ್ರಯೋಜನ ಪಡೆಯೋದು ಒಂದು ಮಾತಾಡಲ್ಲ ಏನೋ ಒಂದು ವಿನಂತಿ ಬಂತಂದು ಎನ್ನ ಪಾತ್ರ ಮುಗಿತು ಬೇಡಿಕೆಯನ್ನು ಈಡೇರಿಸಿದುಕೊಂಡ ಸೌಂದರ್ಯ ರಮೇಶ್ ಬೆಲೆಗೆ ದೇವರು ನನಾತ ಕೆಲಸ ಮಲ್ಪನ ಯೋಗ ಭಾಗ್ಯ ಕೊರಡೆಂದು ದೇವರ ನಟುಂಡು ಇನ್ನು ತಂಗುದಾನ ಕೊಡ್ತೀರಿ ಸೌಂದರ್ಯ ಆಯ್ತಾ ಆ ಸೌಂದರ್ಯನು ಊರಿತೋಣ್ಣ ಬಹುಶಃ ಆಯ್ನಾತ್ ನಾವು ಎಂಗಳು ಬೆಳಿಗ್ಗೆ ಇತ್ತಾನ ಎಂಗಳು ಪ್ರಯತ್ನ ಮಲ್ಪ ಆಂಡ ಸಾರ್ವಜನಿಕರೆಲ್ಲ ಈಗ ಸಹಕಾರಗಳು ಆರು ಇನಿ ನಂಗೆ ಈ ಇದು ಕೊಡ್ತಾರೆ ನಲ್ಲ ಅಂಚಿನ ಕೊರಡಾಂಡ ಆರ್ನ ಉದ್ಯಮ ವ್ಯಾಪಾರ ಉಂಡ ಅವಕ್ಕೆ ದೇವರು ಪೂರ್ಣ ಅದನ್ನ
ಆ ಸಂಸ್ಥೆ ಬೆಳವಣಿಗೆಗೆ ನಮಲ ತೀರ್ನಾಥ ಸಹಕಾರ ಕೊಡು ಆರೋಗ್ಯ ದೇವರನ್ನ ಅನುಗ್ರಹ ಉಪಡಂದು ಅಂಚೆನೆ ಈ ಅವಕಾಶ ಉಪಡೋದು ಮನ ಇಂಗ್ಲು ರಮೇಶರಿಗೆ ಇಡೀ ಇಂಗ್ಲ ಶಾರದಾ ಉತ್ಸವ ಸಮಿತಿ ಅಥವಾ ಆದರ್ಶ ಮಿತ್ರ ಮಂಡಳಿ ಇಂಗ್ಲು ಮಾತು ಕೊಡ್ದು ನಲ್ಲ ಈ ಕಡೆ ಇಟ್ಟು ಆರ್ಯದ್ದು ಎಂಗ್ಲಿಗೆ ಪ್ರತಿ ವರ್ಷ ಎಲ್ಲ ಮತ್ತು ಉತ್ಸವದ ಟೈಮಡು ಮಲ್ಲ ಮಟ್ಟದ ಸಹಕಾರ ಮಲ್ಪರ ಅಲ್ಲ ನಲ್ಲ ಇಂಚಿನ ಸಾರ್ವಜನಿಕ ಉದ್ದೇಶ ಮಲ್ಪುನ ಶಕ್ತಿಲ ಮನಸ್ಸಲ ದೇವರು ಕೊರಡೆಂದು ಕೇಳಂದು ಅದನ್ನೊಟ್ಟಿಗೆ ಸಹಕಾರ ಅಂದರೆ ಪ್ರೋತ್ಸಾಹದಾಯಕವಾದ ನಮ್ಮ ಮಾತಿರಲ್ಲ ಎಂಕುಲು ಮಾತಿರಲ್ಲ ಉಪ್ಪು ಅಂತ ಭರವಸೆಯೊಂದಿಗೆ ಅವಕಾಶ ಪಡೆದು ವಂದಿಸದೆ ಎನ್ನ ಪಾತ್ರ ನೀಡಿಸಿ